ರೋಟರಿ ಕ್ಲಬ್ ಮಂಗಳೂರು ಮೆಟ್ರೋ ಹಾಗೂ ಅಮೆರಿಕದ ರೋಟರಿ ಕ್ಲಬ್ ಶೆರ್ವಿಲ್ ಅವರು ಜಂಟಿಯಾಗಿ ರೋಟರಿ ಜಾಗತಿಕ ಅನುದಾನದ ನೆರವಿನೊಂದಿಗೆ ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿ ಶಾಲೆ ಮತ್ತು ತರಬೇತಿ ಸಂಸ್ಥೆಗೆ ಶಾಲಾ ಬಸ್ ಅನ್ನು ಕೊಡುಗೆಯಾಗಿ ನೀಡಿದ್ದು ಇಂದು ಹಸ್ತಾಂತರ ಮಾಡುವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು, ರೋಟರಿ ಸಂಸ್ಥೆ ಈ ಹಿಂದೆಯೂ ಅನೇಕ ಸಮಾಜ ಸೇವೆಯನ್ನ ಮಾಡಿಕೊಂಡು ಬಂದಿದೆ. ಇಂದು ಸಾನ್ನಿಧ್ಯ ವಸತಿ ಶಾಲೆಯ ಅಗತ್ಯತೆಯನ್ನ ಅರಿತುಕೊಂಡು ಸಹಾಯ ಮಾಡಿರುವುದು ಉತ್ತಮ ಕಾರ್ಯ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಒಬ್ಬರಿಗೆ ಇನ್ನೊಬ್ಬರು ನೆರವಾಗಬೇಕು ಎಂದು ಹೇಳಿದರು. ಅವರ ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಅವರ ಜೊತೆಗೆ ಇಂಟರಾಕ್ಟ್ ಮಾಡಬೇಕಾದಾಗ ಎಲ್ಲರ ಹತ್ರನೂ ಕೂಡ ಆ ಎಬಿಲಿಟಿ ಇರಲ್ಲ. ಹಾಗಾಗಿ ಆ ಮಕ್ಕಳುಗಳ ಸ್ಪೆಷಲ್ ಎಬಿಲಿಟಿಯನ್ನು, ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಮೀಟ್ ಮಾಡ್ತಾ ಇರುವಂತಹ ಅವರ ಪೇರೆಂಟ್ಸ್ಗಳಿಗೆ ಮತ್ತು ಅವರ ರಿಕ್ವೈರ್ಮೆಂಟ್ಸ್ಗಳನ್ನು ಫುಲ್ಫಿಲ್ ಮಾಡಿ ಅವರಿಗೆ ಒಂದು ಸ್ಪೆಷಲ್ ಸ್ಕಿಲ್ಸ್ಗಳನ್ನು ಕೊಡ್ತಾ ಇರುವಂಥ ಶಾಲೆಯವರಿಗೆ ಮತ್ತು ಟೀಚರ್ಸ್ಗಳಿಗೆ, ಅಡ್ಮಿನಿಸ್ಟ್ರೇಷನ್ ಅವರಿಗೆ, ಮ್ಯಾನೇಜ್ಮೆಂಟ್ ಅವರಿಗೆ ನಾನು ನನ್ನ ಒಂದು ಹಾರ್ಟ್ಫೆಲ್ ಗ್ರಾಟಿಟ್ಯೂಡನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ಗಳಲ್ಲಿ ನನಗೆ ಅದನ್ನು ನೋಡಿದಾಗ ಸ್ಟೇಜ್ ಮೇಲೆ ಅವರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕಾಗಲ್ಲ. ಓಕೆ, ಒಂದೊಂದು ಪಾಯಿಂಟ್ಗಳಲ್ಲಿ ಸಮ್ಟೈಮ್ ವಿಲ್ ಬಿಕಮ್ ವೆರಿ ಎಮೋಷ್ನಲ್. ಆ ಥರ ಅವರಲ್ಲಿರುವಂಥ ಸ್ಪೆಷಲ್ ನೀಡ್ಸ್ಗಳನ್ನು, ಸ್ಪೆಷಲ್ ಎಬಿಲಿಟಿಗಳನ್ನು ಅರ್ಥ ಮಾಡಿಕೊಂಡು ಹೊರಗಡೆ ತೆಗೆಯುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾನ್ನಿಧ್ಯದವರು. ಡೆಫಿನೆಟ್ಲಿ ಇದು ಏನು ಹೇಳಬೇಕು, ಇದರೊಳಗಡೆ ಒಂದು ಡೆಫಿನೆಟ್ಲಿ ಪುಣ್ಯದ ಕೆಲಸನೇ. ಅನಂತರ ರೋಟರಿ ಜಿಲ್ಲೆಯ ರಾಜ್ಯಪಾಲರಾದ ರೋಟೇರಿಯನ್ ರಂಗನಾಥ್ ಭಟ್ ಅವರು ಮಾತನಾಡಿ, ರೋಟರಿ ಸಂಸ್ಥೆ ಅನೇಕ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದೆ, ಇನ್ನು ಮುಂದೆಯೂ ಮಾಡುತ್ತದೆ. ಈ ವರ್ಷ ರೋಟರಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಸೇವಾ ಕಾರ್ಯವನ್ನ ಮಾಡಿದೆ ಎಂದು ಹೇಳಿದರು. Day before yesterday, we had a project of inaugurating a mortuary at Puttur. Yesterday, we gave equipment for about 22 lakhs to the government Mandap hospital, and we had ನಮ್ಮ ಜಿಲ್ಲಾಧಿಕಾರಿ ಅವರೇ ಅಲ್ಲಿ ಇದ್ರು. ತುಂಬಾ ಸಂತೋಷ. Today, this is the jewel in the crown, and we are giving this bus to Sanidhya. I would like to really, tell you that this grant is subsidized by the Rotary Foundation, which is one of the biggest foundations in the world, and there are 7 focus areas which revolve around education, health, child and the mother, and the newly area that is the environment. And Rotary Foundation wants us to do sustainable projects. These are the focus areas, and this year we had almost got about 3.5 crores of projects in our area. ಇದೇ ವೇಳೆ ಸಾನ್ನಿಧ್ಯ ವಸತಿ ಶಾಲೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಅಂದ್ರೆ ಜಿಲ್ಲೆಗೆ ರಾಜ ಇದ್ದಂತೆ. ಇವತ್ತು ನಮ್ಮ ಸಾನ್ನಿಧ್ಯ ವಸತಿಯುತ ಶಾಲೆಯ ಮೇಲೆ ಪ್ರೀತಿ ಇರಿಸಿ ಜಿಲ್ಲಾಧಿಕಾರಿಗಳು ಬಂದಿರುವುದು ಸಂತೋಷದ ವಿಚಾರ ಎಂದು ಹೇಳಿದರು. ಇವತ್ತು ಬಹಳಷ್ಟು ಒತ್ತಡದ ಕಾರ್ಯಕ್ರಮ ಇದ್ದರೂ ಕೂಡ ಪ್ರೀತಿ ಇರಿಸಿಕೊಂಡು ಸಾನ್ನಿಧ್ಯಕ್ಕೆ ಬಂದಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಒಂದು ಜಿಲ್ಲೆಯ ರಾಜ, ಜಿಲ್ಲಾಧಿಕಾರಿ ಅಂತ ಹೇಳಿದ್ರೆ ಒಂದು ಜಿಲ್ಲೆಗೆ ರಾಜ ಇದ್ದಾರೆ. ಆ ರಾಜರು ನಮ್ಮಂತ ಒಂದು ಸಂಸ್ಥೆಗಳಿಗೆ ಆಗಮಿಸುವಾಗ ನಮಗೆ ತುಂಬಾ ಸಂತೋಷ ಆಗ್ತದೆ. ಆತ್ಮೀಯ ಡಾಕ್ಟರ್ ರಾಜೇಂದ್ರ ಅವರೇ, ನಮ್ಮೆಲ್ಲ ವಿಶೇಷ ಮಕ್ಕಳ ಪರವಾಗಿ ಮತ್ತು ರೋಟರಿ ಕ್ಲಬ್ ಮ್ಯಾಂಗ್ಳೂರ್ ಮೆಟ್ರೋ ಇದರ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರು ಎಲ್ಲರ ಪರವಾಗಿ ನಿಮ್ಮನ್ನ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ರೋಟರಿ ಜಿಲ್ಲಾ ವಿಶ್ರಾಂತ ರಾಜ್ಯಪಾಲರಾದ ರೋಟೇರಿಯನ್ ಕೃಷ್ಣ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಪ್ರಭಾಕರ್ ಶರ್ಮಾ, ದಕ್ಷಿಣ ಕನ್ನಡ ಜಿಲ್ಲಾ ಅಂಗವಿಕಲರ ಸಬಲೀಕರಣಾಧಿಕಾರಿ ಯಮುನಾ ಡಿ, ರೋಟರಿ ವಲಯ 3ರ ಸಹಾಯಕ ರಾಜ್ಯಪಾಲರಾಗಿರುವ ರೋಟೇರಿಯನ್ ಗೋಪಾಲಕೃಷ್ಣ ಶೆಟ್ಟಿ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.